ಬುಲೆಟಿನ್ಗೆ ಸ್ವಾಗತ. ನಾನು ನಿಧಿ ಆಚಾರ್ಯ. ಇದೀಗ ಹೆಡ್ಲೈನ್ಸ್. ಓವರ್ಟೇಕ್ ಭರದಲ್ಲಿ ಬೈಕ್ಗಳ ನಡುವೆ ಅಪಘಾತ, ಯುವಕನ ಮೇಲೆ ಹರಿದ ಬಸ್, ಹಳೆಯಂಗಡಿಯ ಸರ್ಕಾರಿ ಶಾಲೆಯ ಬಳಿ ಘಟನೆ. ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ಸ್ತಬ್ಧಚಿತ್ರ ಪ್ರದರ್ಶನ, ದೇಶದ ಗಮನ ಸೆಳೆದ ವಿವಿಧ ರಾಜ್ಯಗಳ 17 ಕಲೆ. ರಾಮಮಂದಿರದ ಸ್ತಬ್ಧಚಿತ್ರಕ್ಕೆ ಲಭಿಸಿತು ಪ್ರಥಮ ಸ್ಥಾನ. ಶಾಂತಿಯುತ ಪ್ರತಿಭಟನೆಗೆ ಹಿಂಸಾತ್ಮಕ ತಿರುವು, ಕೆಂಪುಕೋಟೆ ಮೇಲೆ ಹಾರಿತು ಧಾರ್ಮಿಕ ಧ್ವಜ, ದೇಶದ್ರೋಹ ಪ್ರಕರಣ ದಾಖಲಿಸಿ ತನಿಖೆಗೆ ಮುಂದಾದ ಪೊಲೀಸರು.